ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965. ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ ತಲುಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಜಯಂತಿ ಮ್ಯಾಮ್ ಇದ್ದಾರೆ. ಅವರೇನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸ್ಮೈಲಲ್ಲಿ ಗೊತ್ತಾಗ್ತದೆ ಚೆನ್ನಾಗಿದ್ದೀರಾ ಅಂತ. ಓಕೆ, ಹೇಗೆ ಈಗ ಮಳೆಗಾಲಕ್ಕೆಲ್ಲ ಏನೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಾ? ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆಲ್ಲ ಉಂಟಾ? ಬರಣಿಯಲ್ಲೆಲ್ಲ ಉಪ್ಪಿನಕಾಯಿ ಎಲ್ಲ ಉಂಟು. ಉಪ್ಪಿನಕಾಯಿ ಎಲ್ಲ ಉಂಟಲ್ಲ, ಹಪ್ಪಳ ಅದೆಲ್ಲ ಮಾಡೋದಿಲ್ಲ? ಓಕೆ, ಹಲಸಿನ ಹಣ್ಣು ಕಾಯಿ ಎಲ್ಲ ಇದ್ದವರು ಹಪ್ಪಳ ಎಲ್ಲ ಮಾಡ್ತಾರೆ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ ಇವತ್ತು? ಲಡ್ಡು ಮಾಡುವ ಅಂತ. ಹಾಂ, ಗೋಧಿ ಹಿಟ್ಟು, ನೆಲಗಡಲೆ ಮತ್ತೆ ಹುರಿಗಡಲೆ ಎಲ್ಲ ಸೇರಿಸಿ ಲಡ್ಡು ಮಾಡೋದು. ಓಕೆ, ಮಿಕ್ಸ್ ಕಡಲೆಗಳನ್ನು ಹಾಕಿ ಲಡ್ಡು ಮಾಡೋದು. ಹೌದು. ಓಕೆ, ಒಂದು ಸ್ವೀಟ್, ಇನ್ನೊಂದು ಮತ್ತೊಂದು ಸಾವಿಗೆ ಹಲ್ವಾ ಥರ. ಹಲ್ವಾ ಅಂದರೆ ಪಾಯಸ ಅಲ್ಲ, ಹಲ್ವಾ ಥರ, ಸುಕ್ಕ ಸ್ವೀಟಲ್ಲಿ ಸುಕ್ಕ. ಓಕೆ, ಒಂದು ಎರಡು ಸ್ವೀಟ್ ಸಾಗಿದ್ದು ಅಲ್ಲ, ಶಾವಿಗೆದು ಅಲ್ಲ. ಓಕೆ, ಹಾಗಾದರೆ ಎರಡು ಸ್ವೀಟ್ ಮಾಡಲಿಕ್ಕೆ ಅಡುಗೆ ರೂಮಿಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದೈತಲ್ಲ. ಈಗ ಫಸ್ಟಿಗೆ ಯಾವುದು? ಈಗ ಹುರಿಯುವ ಅಲ್ಲ, ಹೌದು, ಲಡ್ಡು ಮಾಡೋದು. ಫಸ್ಟಿಗೆ ಲಡ್ಡು ಅಲ್ಲ? ಹೌದು, ಇದು ಸ್ವಲ್ಪ ಹುರಿಬೇಕು. ಓಕೆ, ನೀವು ಬಾದಾಮು, ಕಡಲೆ, ಹುರಿಗಡಲೆ ಎಲ್ಲ ತಗೊಂಡಿದ್ದೀರಲ್ಲ? ಹೌದು. ಫಸ್ಟಿಗೆ ಹಾಕಿದ್ರೆ ನಿಮಗೆ ಬಣ್ಣಲ್ ಬೇಕಲ್ಲ? ಹೌದು. ಓಕೆ, ಈಗ ಹೂವಲ್ಲೇ ಉರಿಸ್ಬೇಕು. ಸ್ಲೋ ಇಡುವ. ಡ್ರೈ ಆಗಿ ಹುರ್ಕೊಳ್ಳೋದಾ? ಹೌದು. ಬಾದಾಮ್ ಹಾಕುವ. ಓಕೆ, ಸ್ವಲ್ಪ ಹುರಿಲಿ. ಅದ ನಂತರ ನೆಲಗಡಲೆ ಸ್ವಲ್ಪ ಫ್ರೈ ಆಗಬೇಕಲ್ಲ? ಚೆನ್ನಾಗಿ ಅದರ ಸಿಪ್ಪೆ ಎಲ್ಲ ಬಿಡಬೇಕಾ? ಸಿಪ್ಪೆ ಬಿಡಬೇಕಂತಿಲ್ಲ, ಅಂದರೆ ಸ್ವಲ್ಪ ಫ್ರೈ ಆದರೆ ಅದರ ಹಸಿ ವಾಸನೆ ಹೋಗ್ತದೆ. ಓಕೆ, ಇದನ್ನು ಹುಡಿ ಮಾಡಲಿಕ್ಕೆ ಉಂಟಲ್ಲ? ಹೌದು. ಓಕೆ, ಸ್ವಲ್ಪ ಹುರಿಗಡಲೆ ಹಾಕುವಲ್ಲ? ಇದು ಅದು ಹುರಿದದೆ, ಹಾಗಾಗಿ ಬಿಸಿ ಆದರೆ ಸಾಕು. ಇದು ನೈಸ್ ಹುಡಿ ಮಾಡಲಿಕ್ಕಿಲ್ಲ, ಸ್ವಲ್ಪ ತರಿ ಇರಬೇಕು. ತರಿ ಸಿಗಬೇಕಾ? ಹೌದು, ಬಾಯಿಗೆ ಸಿಗಬೇಕು. ಹಾಂ, ಈಗ ಇದರ ಪೀಸ್ಗಳು ಹಾಗೆ ಬಾಯಿಗೆ ಸ್ವಲ್ಪ. ಹೌದು. ಓಕೆ, ನೋಡಿ ಇವಾಗ ಸ್ವಲ್ಪ ಬಣಲೆ ಕಾಯ್ತಾ ಉಂಟಲ್ಲ? ಸಾಕಾಗುತ್ತಾ? ಸಾಕು, ಸ್ಮೆಲ್ ಬರ್ತದಲ್ಲ ಹುರಿದು. ಇದು ಆಫ್ ಮಾಡುವ. ಮತ್ತೆ ಇದು ಹಾಕ್ಲಿಕ್ಕೆ ಉಂಟು, ಗೋಧಿ ಹಿಟ್ಟು. ನಿಮಿಷ. ಓಕೆ, ಈಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ತುಪ್ಪ ಹಾಕುವ. ಅಂದರೆ ಗೋಧಿ ಹಿಟ್ಟು ಹುರಿಲಿಕ್ಕೆ ಉಂಟು, ಅಷ್ಟು ಹುರಿಲಿಕ್ಕೆ ಉಂಟು. ಈಗ ಇದಕ್ಕೆ ತುಪ್ಪದಲ್ಲಿ ಹುರಿಯೋದಾ? ನಾವು ತುಪ್ಪ ಅಂತ ಬಂದಾಗ
ಕೇಸಿಯವರ ಕೇಸರಿ ಶುದ್ಧ ಹಸಿರು ತುಪ್ಪ ಅಲ್ಲ. ಸಾಕಾ? ಸಾಕು ಇದು ಸಾಕು. ಅಕ್ಕಿ ಬೇಕಾದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದಾ? ಬೇಕು ಈಗ ಸಾಕು, ಮಾತ್ರ ಈಗ ಸ್ವಲ್ಪ ಬೇಕು ಈಗ ಸಾಕು. ಇದು ಸ್ವಲ್ಪ ಹುರಿದ ನಂತರ ಗೋಧಿ ಹಿಟ್ಟು ಹಾಕುವ. ಹಾಂ, ಇದು ರವೆನಾ? ಇದು ರವೆ, ಓಕೆ. ಬಾಂಬೆ ರವೆ. ಬಾಂಬೆ ರವೆ. ಸಜ್ಜಿಗೆಗೆಲ್ಲ ಇದು ಹಾಕೋದಲ್ಲ? ಹೌದು, ಉಪ್ಪಿಟ್ಟು ಮಾಡಲಿಕ್ಕೆ. ಉಪ್ಪಿಟ್ಟು ಮಾಡಲಿಕ್ಕೆ ಇದೊಂದು 3 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಹಾಂ, 3 ಸ್ಪೂನ್ ಹಾಕಿದ್ದೀರಲ್ಲ. ನಾರ್ಮಲಾಗಿ ರವಾದಲ್ಲೇ ಲಾಡು ಮಾಡ್ತಾರಲ್ಲ? ರವೆ ಲಾಡು ರವಾ ಮಾಡ್ತಾರೆ, ಲಾಡು. ಹೌದು. ಅದಕ್ಕೆ ಏನಿಲ್ಲ, ಖಾಲಿ ರವೆ ಮತ್ತು ನಾರ್ಮಲಿ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಹಾಂ ಅದೆಲ್ಲ ಹಾಕ್ತಾರೆ. ಅದೆಲ್ಲ ಹಾಕಿದೆ. ಇದರಲ್ಲಿ ಮಾತ್ರ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರ್ಬೋದು. ನೀವು ಕಡಲೆ ಅದು ಇದೆಲ್ಲ ಇದು ಹಾಕಿದ್ರೆ ಟೇಸ್ಟ್ ಆಗ್ತದೆ ಅದಕ್ಕಿಂತ ಸಹ. ಹಾಂ, ಹೌದು. ಅದಕ್ಕಿಂತ ಗೋಧಿ ಹಿಟ್ಟು ಹಾಕುವ. ಇದಕ್ಕೆ ಹಾಕಲ್ಲ? ಹೌದು. ಒಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಹಾಕಬೇಕಲ್ಲ? ಓಕೆ. ಕೇಸರ ಶುದ್ಧ ಹಸಿರು ತುಪ್ಪ ಸಾಕಾ? ಇನ್ನು ಸ್ವಲ್ಪ ಹಾಕಿ. ಸಾಕು. ಸಾಕಾ? ಸಾಕು. ಲಾಡಿಗೆ ಏನು ಗೋಧಿ ಹಿಟ್ಟೆ ಹಾಕೋದಾ? ಗೋಧಿ ಹಿಟ್ಟು ಹಾಕಿದರೆ ಒಳ್ಳೇದಾಗ್ತದೆ. ಹಾಂ. ಈ ಕಡಲೆ ಹಿಟ್ಟು ಎಲ್ಲ ಲಾಡಿಗೆ ಹಾಕ್ತಾರಾ? ಕಡಲೆ ಹಿಟ್ಟು ಇದಕ್ಕೆ ಹಾಕೋದಿಲ್ಲ. ಹಾಂ, ಕಡಲೆ ಹಿಟ್ಟಿದ್ದು ಕೂಡ ಲಾಡು ಮಾಡ್ತಾರಾ? ಮಾಡ್ತಾರಂತೆ, ಇದ್ರಷ್ಟು ಟೇಸ್ಟ್ ಬರಲ್ಲ. ಟೇಸ್ಟ್ ಹೌದು. ಬರುತ್ತೆ. ಸ್ವಲ್ಪ ತುಪ್ಪ ಹಾಕಬೇಕು. ಹಾಕ್ಬೇಕಾ? ಅದು ಹೀರ್ಕೊಳ್ತದಲ್ಲ ತುಪ್ಪ. ಸಾಕಾ? ಚೂರು ಹಾಕಿ ಸಾಕು. ಸೇಮ್ ಇದಕ್ಕೆ ಸ್ವಲ್ಪ ಏನು ಸಕ್ಕರೆ ಅಥವಾ ಬೆಲ್ಲ ಹಾಕಿದರೆ ಬೆಲ್ಲ ಹಾಕ್ಲಿಕ್ಕೆ. ಒಂದು ಇದು ಹಲ್ವಾ ಮಾಡ್ತಾರಲ್ಲ ಆ ಥರ. ಹೌದು. ನೀವೊಂದು 2-3 ಸಲ ಮಾಡಿದಿರ ಅಂತಲ್ಲ ಮಾಡಿದ್ದೇನೆ ಹಲ್ವಾ? ಇದು ಹೌದು. ಹೌದು. ಗೋಧಿ ಹಿಟ್ಟಿದ್ದು ಒಂದು ಸಲ ಮಾಡಿದ್ದೇನೆ ಹಲ್ವಾ. ಬರೀ ಗೋಧಿ ಹಿಟ್ಟಿದೆ. ಹೌದು, ಗೋಧಿ ಹಿಟ್ಟಿದೆ. ಹೌದು. ಅದಕ್ಕೆ ಮಾತ್ರ ಈ ಥರ ಕೈ ಆಡಿಸ್ಕೊಂಡೇ ಇರಬೇಕಲ್ಲ, ಹೌದು. ಇಲ್ಲದ್ರೆ ಗಟ್ಟಿ ಬೀಳುತ್ತದೆ. ಹೌದು, ಅಡಿ ಹಿಡಿತದೆ, ತಳ ಹಿಡಿತದೆ. ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೋದಲ್ಲ ಒಂದು ಭರಣಿಯಲ್ಲಿ ಹಾಕಿದರೆ? ಏನು ಆಗಾಗ ಮಾಡಿದಷ್ಟು ಒಳ್ಳೇದಾಗೋದಿಲ್ಲ. ಯಾವುದು? ಆಗಾಗ ಮಾಡಿದರೆ ಒಳ್ಳೆ ಸ್ಮೆಲ್ ಎಲ್ಲ ಇರ್ತದಲ್ಲ. ಮತ್ತೆ ಹೌದು, ಮಾಡಿಟ್ಟು ಅಷ್ಟು ಒಳ್ಳೇದಾಗಲಿಕ್ಕೆ ಒಳ್ಳೆಯದಾಗಿಟ್ಟಿಲ್ಲ. ಅಲ್ಲ, ಲಡ್ಡು ಮಾಡಿ ಇಡುದು ಅಂತ ಹೇಳುದಾ? ಹಾಂ, ಅದೇ ಲಡ್ಡು ಮಾಡಿ. ಲಡ್ಡು ಮಾಡಿ ಇಡ್ಬೋದು, ಸ್ವಲ್ಪ ದಿನ ಇಡ್ಬೋದು. ಸ್ವಲ್ಪ ದಿನ ಇಡ್ಬೋದು. ಬಟ್ ನೀವು ಇದು ಆಗಾಗಲೇ ಮಾಡಿದ್ರೆ ಬಿಸಿ ಬಿಸಿ ಚೆನ್ನಾಗಿರ್ಬೋದು. ಚೆನ್ನಾಗಿರ್ತದೆ. ಹೌದು. ನಿಮ್ಮ ಮನೆಯಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ದಾರಾ? ಚಿಕ್ಕ ಮಕ್ಕಳು, ನನ್ನ ಮಗಳ ಮಗು ಉಂಟು. ಮಗಳ ಮಗು ಇದ್ದಾರೆ. ಓಕೆ, ಹಾಗಾದರೆ ನಿಮ್ಮ ಮನೆಯಲ್ಲೆಲ್ಲ ತಿಂಡಿ ಎಲ್ಲ ಕೇಳಿದರೆ ನೀವೇ ರಪ್ಪ ಮಾಡಿರ್ತಾರಲ್ಲ? ಅದಕ್ಕೆ ಸ್ವೀಟ್ ಅಂದರೆ ಇಷ್ಟ. ಹಾಂ, ಅದು ಇನ್ನೂ ಹೇಳಲಿಕ್ಕಿಲ್ಲ. ಹಾಗಾದರೆ ಏನು ಏನು ಇಷ್ಟ ಅವ್ರಿಗೆ ಮಕ್ಕಳಿಗೆಲ್ಲ? ಅವಳಿಗೆ ಸ್ವೀಟ್ ಎಲ್ಲ, ಸ್ವೀಟ್ ಅಂತ ಎಲ್ಲ ತಿಂತಾಳೆ. ಹೌದಾ? ಈ ಹಲ್ವಾ ಅದು ಇದೆಲ್ಲ? ಹಲ್ವಾ, ಚಾಕ್ಲೇಟ್ ಎಲ್ಲ ಸ್ವೀಟ್. ನೀವು ಈ ಥರ ಮನೆಯಲ್ಲಿ ಮಾಡೋದು ಬೆಟ್ರ್ ತಿಳಿಸ್ತಾರಾ? ಈ ಥರ ಚಾಕ್ಲೇಟ್ ಕೊಡೋದು ಆ ಥರ? ಈಗ ಚಾಕ್ಲೇಟ್ ಎಲ್ಲ ಕಡಿಮೆ ಮಾಡಿದ್ದೇವೆ. ಮೊದಲು ಅದೇ ಚಾಕ್ಲೇಟೇ ಬೇಕು ಅವಳಿಗೆ, ಈಗೆಲ್ಲ ಈಗ ಕೊಡೋದಿಲ್ಲ. ಹೌದಲ್ಲ, ಕಡಿಮೆ, ಸ್ವಲ್ಪ ಸ್ವಲ್ಪ. ಹಾಂ, ಅದು ಚಿಕ್ಕದರಲ್ಲಿ ಅಭ್ಯಾಸ ಮಾಡಿದ ಹಾಗೆ. ಹೌದು. ಈಗ ಮೊಬೈಲ್ ಕೊಟ್ಟು ನಾವು ಮಕ್ಕಳಿಗೆ ನಿದ್ರೆ ಮಾಡಿಸುವಾಗ ಮೊಬೈಲ್ ಕೊಟ್ಟು ನಿದ್ರೆ ಮಾಡಿಸಿ ಊಟ ಮಾಡುವಾಗ ಸಹ ಮೊಬೈಲ್ ಬೇಕು. ದೊಡ್ಡ ಆದ ನಂತರ ನೀವು ಮೊಬೈಲ್ ಹೊತ್ತಬೇಡ ಅಂತೇಳಿ ಬೈಯೋದಲ್ಲ ಮತ್ತೆ? ಊಟ ಹೋಗ್ಬೇಕಂತ ಹೇಳಿ ಕೊಡೋದು ನಾವು. ಹಾಂ, ಮತ್ತೆ ದೊಡ್ಡ ಆದ ನಂತರ ಬೈಯೋಕ್ಕೆ ಶುರು ಮಾಡೋದಲ್ಲ? ನೀವೇ ಕೊಡೋದು, ಆಮೇಲೆ ನೀವೇ ಬೈಯೋದು. ಈಗ ಇದು ಸ್ವಲ್ಪ ಇದು ಮಾಡಿ ಇದನ್ನ ಹೊಡಿ ಮಾಡಿ ಕೊಡಬೇಕಾ? ತುಂಬ ಹೊಡಿಬೇಡ, ಸ್ವಲ್ಪ ತರಿ ತರಿ ಒಂದು 2-3 ಇದು ಮಾಡಿದರೆ ಸಾಕು. ನೋಡುವ. ಓಕೆ, ನೀವು ಸುಮ್ಮನೆ ನಿಂತ್ಕೊಳ್ಳೋದು ಯಾಕೆ ಅಂತೇಳಿ ಹುಡಿ ಮಾಡಿ ಕೊಡಿ ಅಂತ ನಂಗೆ ಕೊಟ್ಟರಲ್ಲ? ಅದಕ್ಕೆ ಏಲಕ್ಕಿ ಸಾಕು. ಏಲಕ್ಕಿ. ಓಕೆ, ಎಸ್, ಆಯ್ತಲ್ಲ? ಬೆಲ್ಲ ಆಮೇಲೆ ಹಾಕೋದಾ? ಬೆಲ್ಲ ಆಮೇಲೆ. ಓಕೆ, ಇದನ್ನು ಈಗ ಹುಡಿ ಮಾಡಿ ಕೊಡಬೇಕಲ್ಲ? ಸಾಕಾಗುತ್ತಾ? ಜಾಸ್ತಿ ಆಯಿತಾ?
ಜಾಸ್ತಿ ಆಯಿತಾ? ಪರವಾಗಿಲ್ಲ ಅದಕ್ಕೆ ಹೇಳೋದಲ್ಲ ಅಡಿಗೆಗೆ ಒಬ್ಬರೇ ಮಾಡಬೇಕು ಅಂತೇಳಿ. ಪರವಾಗಿಲ್ಲ ಇದು. ಅದಕ್ಕೆ ನೆಕ್ಸ್ಟು ಏನು ಹಾಕಲಿಕ್ಕೆ? ಈಗ ಸ್ವಲ್ಪ ಹಾಲು ಹಾಕಿ. ಹಾಂ ಹಾಲು ಹಾಕ್ಲಿಕ್ಕೆ ಉಂಟಾ? ಸ್ವಲ್ಪ ಹಾಲು ಹಾಕಿದರೆ ಟೇಸ್ಟ್ ಆಗ್ತದೆ ಅದು. ಟೇಸ್ಟ್ ಆಗ್ತದೆ. ಓಕೆ, ಅದು ಗಮ್ಮತ್ತಾಗಿರ್ಬೋದು. ಈಗ ಲಾಡುಗೆ ಹಾಲು ಹಾಕ್ತಿದ್ದೀರಲ್ಲ ಅಂದರೆ ಫುಲ್ ಅದು ಆರಬೇಕಲ್ಲ? ಹೌದು. ಈಗ ಇದು ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇನ್ನೂ ಕಲರ್ ಚೇಂಜ್ ಆಗಬೇಕಲ್ಲ? ಅದು ಸ್ಮೆಲ್ ಬರಬೇಕು, ಹುದ್ದು ಬರಬೇಕು. ಹೌದು ಹೌದು. ಅಕ್ಕಿ ಆಲ್ಮೋಸ್ಟ್ ರೆಡಿ ಅಂತಲ್ಲ? ರೆಡಿ ಆಯಿತು. ಈಗ ಆಫ್ ಮಾಡುವ. ಆಫ್ ಮಾಡೋದಾ? ಹೌದು. ಅಂದರೆ ಹಾಲು ಮತ್ತೆ ಹಾಕುವ. ಕೆಳಗಿಟ್ಟ ಓಕೆ ಆಫ್ ಆಯ್ತಲ್ಲ? ಓಕೆ. ಹಾಲು ಹಾಕಿದ ನಂತರ ಏನು ಕುದಿಬೇಕು ಅಂತಿಲ್ಲ? ಇಲ್ಲ ಕುದಿಲಿಕ್ಕಿಲ್ಲ. ಮತ್ತೆ ಅದು ಲಡ್ಡು ಹೇಗೆ? ಲಡ್ಡು ಕೈಯಲ್ಲೇ ಮಾಡೋದು. ಅಂದರೆ ಸ್ವಲ್ಪ ಹಾಲು ಹಾಕೋದು? ಓಕೆ. ಸ್ವಲ್ಪ ಹಾಲು ಹಾಕಿ ಮತ್ತೆ ಆ ಮಿಶ್ರಣ ಹಾಕಿ ಬೆಲ್ಲದು ಹುಡಿ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಲಡ್ಡು ಇದು ಮಾಡೋದು. ಓಕೆ. ಕೈಯಲ್ಲಿ ಲಡ್ಡು ಮಾಡೋದು. ಗೊತ್ತಾಯ್ತು. ಬಿಸಿ ನಾನು ಅಂದ್ಕೊಂಡೆ ನೀವು ಇದಕ್ಕೆ ಹಾಲು ಹಾಕಿ ಅದನ್ನು ಡ್ರೈ ಮಾಡಿ ಆ ಥರ ಎಲ್ಲ ಮಾಡ್ತಾರೆ. ಓಕೆ, ಇದಂತೂ ರೆಡಿ. ಇದಕ್ಕೆ ಹಾಕೋಣ ಬಾವುಲಿಗೆ. ಇಡಬೇಕಾ? ಓಕೆಲ್ಲ. ಈಗ ಅದು ಮಿಶ್ರಣ ಹಾಕು. ಮಿಶ್ರಣ ಬೇಕಲ್ಲ? ಹೌದು. ಅದಕ್ಕೆ ಬೆಲ್ಲ ಸ್ವಲ್ಪ ಹಾಕಿ ಇದು ಮಾಡಿ. ಹಾಂ, ಓಕೆ. ಈಗ ಬೆಲ್ಲ ಹಾಕಿ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕಲ್ಲ? ಓಕೆ. ಆ ಬೆಲ್ಲವನ್ನು ಏನು ಹುಡಿ ಬೆಲ್ಲ ಹಾಕಿದ್ರು ಕೂಡ ನಡೀತದಲ್ಲ? ಹೌದು, ಹುಡಿ ಮಾಡಿ ಹಾಕಿದ್ರೆ ಸಾಕ್ತದೆ. ಓಕೆ. ಹಾಗಾದರೆ ಇದನ್ನು ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಇದು ನೋಡಿ ಪೇಸ್ಟ್ ಥರ ಆಯಿತು. ಹೌದು, ತೊಂದರೆ ಇಲ್ಲ ಹಾಗೆ? ಹೌದು, ಹೀಗೆ ಆ ಥರ ಪೇಸ್ಟ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ. ಅದು ಪಾಕ ಮಾಡೋಕ್ಕಿಂತ ಹೀಗೆ ಆಗ್ಬೋದು. ಈಗ ಮಾಡಿದ್ರೆ ಚೆನ್ನಾಗಿ ಬರುತ್ತಲ್ಲ? ನೋಡಿ, ಬೆಲ್ಲದಲ್ಲಿ ಕೂಡ ನೀರಿನ ಅಂಶ ಇದೆ ಅಂತೇಳಿ ಈಗ ಗೊತ್ತಾಗುತ್ತೆ ನೋಡಿ. ಸಾಕಲ್ಲ? ಸಾಕು. ಇನ್ನೇನಿದ್ರು ಕೈ ರುಚಿ ಅಲ್ಲ? ಕೈಯಲ್ಲಿ ಮಾಡುವ. ಓಕೆ. ಬಿಸಿ ಉಂಟಾ? ಬಿಸಿ ಉಂಟು. ಓಕೆ. ಅದು ಹುರಿದದಲ್ವ, ಸ್ವಲ್ಪ ಹಾಲು ಹಾಕುವ. ಬಿಸಿಗೆ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಹಾಕುವ, ಅಂದರೆ ಜಾಸ್ತಿ ಹಾಕೋದು ಬೇಡ. ಆದರೆ ಬೆಲ್ಲದೇ ಇದುಂಟಲ್ಲ ಪಾಕದಾಗಿ. ಹಾಂ, ಹೌದು. ಈಗ ಲಡ್ಡು ಮಾಡೋದಲ್ಲ? ಮಾಡುವ. ಓಕೆ. ಚೆನ್ನಾಗಿ ಬಂದಿದೆ ನೋಡಿ ಅಲ್ಲ? ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು. ಈಗ ಗೋಡಂಬಿ ದ್ರಾಕ್ಷಿ ಹಾಕೊಳ್ಬೋದಾ? ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಒಳ್ಳೆದಿರ್ತದೆ. ಆಗೋದಲ್ಲ? ಎಲ್ಲ ಲಡ್ಡುಗಳಿಗೆ ಗೋಡಂಬಿ ದ್ರಾಕ್ಷಿ ಯಾಕೆ ಅಂತೇಳಿ ನೀವು ಚೇಂಜ್ ಮಾಡೋದಲ್ಲ? ಅದಕ್ಕೆ ನೆಲಕಡಲೆ ಹಾಕಿದ್ದೇವಲ್ಲ? ಹಾಂ, ನೆಲಕಡಲೆ ಬಾದಾಮು. ಹೌದು. ಹಾಗಾಗಿ ಅದೇನು ಬೇಕು ಅಂತಿಲ್ಲಲ್ಲ? ಇದಂತೂ ಈ ಥರದ್ದು ಹಬ್ಬ ಈ ಥರ ಕಾರ್ಯಕ್ರಮ ಬಂದಾಗ ಈ ಥರ ಮಾಡಿಟ್ರೆ ಸ್ವೀಟ್ ಅಂತೂ ರೆಡಿ ಇರುತ್ತಲ್ಲ? ಒಳ್ಳೇದಿದು, ಜೀವಕ್ಕೆ ಸಹ ಸ್ಟ್ರಾಂಗ್ ಆಗ್ತದೆ ಮಕ್ಕಳಿಗೆಲ್ಲ. ಒಂದು ಲಡ್ಡು ತಿಂದರೆ ಸಾಕು ಮಕ್ಕಳೆಲ್ಲ. ಹೌದು. ಬೆಲ್ಲ ಪಾಕ ಮಾಡೋದಕ್ಕಿಂತ ಹೀಗೆ ಹಾಕಿದರೆ ಟೇಸ್ಟ್. ಪಾಕ ಮಾಡಿ ಹಾಕೋದಕ್ಕಿಂತನಾ? ಹೌದು. ಇಲ್ಲಾಂದ್ರೆ ಹುಡಿ ಬೆಲ್ಲ ಕೂಡ ಹುಡಿ ಸಹ ಮಾಡಿ ಹಾಕ್ಬೋದು. ಓಕೆ. ಇಲ್ಲಾಂದ್ರೆ ಈ ಥರ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದಲ್ಲ? ಸ್ವಲ್ಪ ಏನು ರಾ ಟೇಸ್ಟ್ ಸಿಗುತ್ತೆ ಅಂತಲ್ಲ ಬೆಲ್ಲದ್ದು? ಅದು ಮೊದಲೆಲ್ಲ ಅಕ್ಕಿದೆಲ್ಲ ಮಾಡ್ತಿದ್ದದಲ್ಲ, ಅಕ್ಕಿ ಹುರಿದು. ಹಾಂ, ಅಕ್ಕಿ ಹುರಿದು ಹೀಗೆ ಲಡ್ಡು ಎಲ್ಲ ಮಾಡ್ತಿದ್ದದ್ದು. ಅಕ್ಕಿ ಹುರಿದು ಲಡ್ಡು ಮಾಡ್ತಿದ್ರಾ? ಕುಚ್ಚಲಕ್ಕಿ ಇದೆಲ್ಲ ಕ್ರಿಶ್ಚಿಯನವರೆಲ್ಲ ಮಾಡ್ತಾರೆ ಕ್ರಿಸ್ಮಸ್ಸಿಗೆ. ಅಕ್ಕಿ ಲಡ್ಡು ಅಲ್ಲ? ಓಕೆ. ಕುಚ್ಚಲಕ್ಕಿ ಇದೆಲ್ಲ? ಕುಚ್ಚಲಕ್ಕಿದು. ಓಕೆ. ಹಾಂ, ಅಕ್ಕಿ ಹುರಿದೇ ಮಾಡಬೇಕಿಲ್ಲ ಇದ್ರೆ? ಹೌದು, ಅದು ಚೆನ್ನಾಗಿರ್ಬೋದು. ಒಳ್ಳೆದಾಗ್ತದೆ. ಹೌದು. ನಿಮ್ಮ ಏನು ಮಗು ಅಂತ ಹೇಳಿದ್ರಲ್ಲ, ಎಂತ ಹೆಸರು? ಒಂದು ಲಹರಿ. ಹುಡುಗಿಯಾ? ಓಕೆ. ಹುಡುಗಿ ಅಲ್ಲ, ಲಹರಿಯಾ? ಅವಳೆಲ್ಲ ಈಗ ನೋಡಿದರೆ ಮನೆಯಲ್ಲಿ ಲಡ್ಡು ಮಾಡಿಕೊಡ್ಲಿಕ್ಕೆ. ಹೌದು. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ? ಇಲ್ಲ, ಈಗ ನರ್ಸರಿ ಓದ್ತೀರಾ? ಓಕೆ. ಓಕೆ. ಈಗ ಸರ್ವ್ ಮಾಡೋದಲ್ಲ?
ಈಗ ಹಾಂ ರುಚಿಯಾದ ಗೋಧಿ ಹಿಟ್ಟಿನ ಲಡ್ಡು ರೆಡಿ ಅಲ್ಲ? ಹೌದು. ಗೋಧಿ ಹಿಟ್ಟಿನ ಲಡ್ಡು, ಅದಕ್ಕೆ ಬಾದಾಮು ಕಡಲೆ ಎಲ್ಲ ಹಾಕಿದ್ರ ಸಿಹಿಯಾದ ಗೋಧಿ ಹಿಟ್ಟಿನ ಲಡ್ಡು. ಓಕೆ, ಟೇಸ್ಟ್ ನೋಡೋಲಾಗಿದ್ರೆ. ಓಕೆ, ಜಯಂತಿ ಮ್ಯಾಮ್ ಸಾಕಾಗಿರುವಂತಹ ಗೋಧಿ ಹಿಟ್ಟಿನ ಲಡ್ಡು ರೆಡಿ ಮಾಡಿಬಿಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಲಡ್ಡು ತಯಾರಿಸುವ ವಿಧಾನ: ಮೊದಲಿಗೆ 8 ರಿಂದ 10 ಬಾದಾಮಿ, 2 ಚಮಚ ನೆಲಗಡಲೆ, 2 ಚಮಚದಷ್ಟು ಹುರಿಗಡಲೆಯನ್ನು ಹುರಿದು ತಣ್ಣಗಾದ ನಂತರ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಅರ್ಧ ಕಪ್ ರವೆಯನ್ನು ಹುರಿದು ಇನ್ನಷ್ಟು ತುಪ್ಪ ಹಾಕಿ 1 ಕಪ್ ಗೋಧಿ ಹಿಟ್ಟನ್ನು ಸೇರಿಸಿ ಘಮ ಬರುವವರೆಗೂ ಹುರಿಯಿರಿ. ಆ ನಂತರ ಬೆಲ್ಲದ ಪುಡಿ, ರುಬ್ಬಿದ ಮಿಶ್ರಣ, ಸ್ವಲ್ಪ ಹಾಲು ಸೇರಿಸಿ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಲಡ್ಡು ತಯಾರು. ಓಕೆ, ನೋಡಿದ್ರಲ್ಲ ಗೋಧಿ ಹಿಟ್ಟಿನ ಲಡ್ಡು ಹೇಗೆ ಮಾಡೋದು ಅಂತ. ನಾನು ಟೆಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ತಲುಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ಪೌಡರ್, ಐಶ್ವರ್ಯ KD ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ಜಯಂತ್ ಮ್ಯಾಮ್ ಸಾಕಾಗಿರುವಂತಹ ಸಿಹಿಯಾದಂತಹ ಲಡ್ಡು ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದರು. ಏನಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಬಾಣಲಿಟ್ಟು ಹೌದು, ಏನು ಮಾಡ್ತೀವಿ? ಇದು ಬಾದಾಮ್ ಹುರಿಯುವ. ಬಾದಾಮ್ ಹುರಿಯುವ ಅಲ್ಲ, ಬಾದಾಮ್ ಹುರಿಯ ಹೌದು. ಡಿಶ್ದು ಹೇಳಿದ ಶಾವಿಗಿದು ಹಾಂ, ಒಂದು ಹಲ್ವಾ ಥರ ಮಾಡೋದು. ಓಕೆ, ಶಾವಿಗಿದು ಪಾಯಸ ಅಲ್ಲ, ಒಂದು ಹಲ್ವಾ ಸುಕ್ಕ. ಓಕೆ, ರೆಡಿ ಮಾಡುವ. ಈಗ ಫಸ್ಟಿಗೆ ಬಣಲ್ಬೇಕಲ್ಲ? ಓಕೆ, ಹಾಗಾದರೆ ಓಲೆ ಉರಿಸ್ಬೇಕಲ್ಲ? ನಿಮ್ಮ ಮನೆಯಲ್ಲೆಲ್ಲ ಅಡುಗೆ ಮಾಡುವಾಗ ಯಾರು ಸಹಾಯ ಮಾಡೋದಲ್ಲ? ಯಾರಿಲ್ಲ. ಓ ಹಾಗೆ. ಈಗ ಇದು ಮನೆಯಲ್ಲಿ ಬೇರೆ ಯಾರು ಅಡುಗೆ ಮಾಡೋದಿಲ್ಲ? ಮಕ್ಕಳು ಕೆಲಸ ಹೋಗ್ತಾರೆ, ಯಾರು ಇರುವುದಿಲ್ಲ, ನಾನೇ ಮಾಡೋದು. ನೀವೇ ಮಾಡೋದು? ಓಕೆ, ಫ್ರೀ ಟೈಮಲ್ಲೆಲ್ಲ ಮಕ್ಕಳು ಬಂದಾಗ ಒಮ್ಮೆ ಅವ್ರು ಕೂಡ ಸಂಡೇ ಏನಾದರೂ ಮಾಡ್ಬೋದಲ್ಲ? ಹೌದು. ವೆಜ್ ಜಾಸ್ತಿ ಮಾಡೋದಾ, ನಾನ್ ವೆಜ್? ಎರಡು ಮಾಡ್ತಾರಲ್ಲ. ಸಂಡೇ ಹಾಗಾದರೆ ಮಕ್ಕಳ ಅಡುಗೆನ ಅಂತ ಹೇಳ್ಬೋದು. ಓಕೆ, ಸ್ವಲ್ಪ ಹುರಿದ್ರೆ ಒಳ್ಳೆದಾಗ್ತದೆ. ಓಕೆ, ಹೌದು. ಹಾಗೆ ಹಾಕೋದಕ್ಕಿಂತ ಹುರಿದು ಹಾಕಿದರೆ ಬೆಟ್ರ್ ಅಂತಲ್ಲ? ಇದನ್ನು ಬೇಯಿಸ್ಲಿಕ್ಕೆ ಉಂಟಾ ಆಮೇಲೆ ವಾಪಸ್ಸು? ಯಾವುದು ಶಾವಿಗೆ? ಹೌದು. ಹಾಂ, ಹೌದು, ಬೇಯಿಸಿ ಸ್ವಲ್ಪ ಹಾಲು ಹಾಕಿ ಬೇಯಿಸುವ. ಹೌದು ಹೌದು, ಅದು ಬೇಗ ಬೇಯ್ತದೆ. ಹಾಂ, ಅದೇ ಹಾಲಿನಲ್ಲಿ ಬೇಯಿಸೋದಲ್ಲ? ಹೌದು. ಯಾವ ಪ್ರೋಗ್ರಾಮ್ ಬಂದರೂ ಪಾಯಸ ಅಂತ ಇದ್ದಾಗ ಶಾವಿಗೆದು ಅಥವಾ ಬೇಳೆ ಪಾಯಸ ಈ ಥರ ಇದ್ದೇ ಇರುತ್ತೆ. ಈಗ ಸಾಕು, ನಾವು ಇದರಲ್ಲಿ ಹಾಕಿ ಸ್ವಲ್ಪ ಇದನ್ನು ಪುಡಿ ಮಾಡಲಿಕ್ಕೆ ಉಂಟಾ? ಹೌದು. ಇದು ಆಫ್ ಮಾಡೋದಾ? ಆಫ್ ಮಾಡಿ. ಅದಕ್ಕೆ ಹಾಕಲಾ? ಬಾದಾಮನ್ನು ಹಾಗೆ ಗುದ್ದಿ ಹಾಕೋದು ಬೆಟ್ರ್ ಅಂತ ಹೇಳೋದಾ? ಸಾಕಾಗುತ್ತಾ? ಸಾಕು. ಈಗ ನೈಫಲ್ಲಿಗೆ ಕಟ್ ಮಾಡಿ ಕೂಡ ಹಾಕ್ಬೋದಾ? ಹಾಕ್ಬೋದು. ಹಾಂ, ಸರಿ. ಈ ಥರ ಗುದ್ದಿ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ? ಕಟ್ ಮಾಡಲಿಕ್ಕೆ ಸ್ವಲ್ಪ ಇದು ಕಷ್ಟ ಆಗ್ತದೆ, ಗಟ್ಟಿ ಇರ್ತದಲ್ಲ? ಹಾಂ, ಒಂದೊಂದು ಹಳೆಯ ಸ್ಟೈಲ್ ಅಲ್ಲ ಹಾಗಾದರೆ ಗುದ್ದಿ ಹಾಕುವ. ಗುದ್ದಿ ಹಾಕಿದರೆ ಒಂಥರ ಟೇಸ್ಟ್. ಓಕೆ, ಸಾಕಾಗುತ್ತಾ? ಸಾಕು. ಓಕೆ, ಈಗ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದು ಫ್ರೈ ಮಾಡುವ. ಓಕೆ, ಶಾವಿಗೆ ಫ್ರೈ ಮಾಡುವಂಥ ಕಾರ್ಯಕ್ರಮ ಅಲ್ಲ ಈಗ. ಎಷ್ಟಾಗಲಿ ತುಪ್ಪ? ಸಾಕಲ್ಲ? ಓಕೆ, ಇದು ಹಾಕುವ ಶಾವಿಗೆ. ಸಾಧಾರಣ 1 ಕಪ್ಪಿನಷ್ಟು ಶಾವಿಗೆ ಅಲ್ಲ? ಹೌದು. ಈಗ ಬಣ್ಣಲ್ಲಿ ಮುಟ್ಟುವಾಗ ಸ್ವಲ್ಪ ಬಿಸಿ ಆಯ್ತು ನೋಡಿ. ಆ ಥರ ಅಡುಗೆ ಮಾಡುವಾಗ ಬಿಸಿ ಆಗ್ತದಲ್ಲ? ಬಿಸಿ ಆಗ್ತಾ ಇರ್ತದೆ. ಇದನ್ನೇನು ನೀರಿಗೆ ಹಾಕಿ ಅಂದರೆ ಹಾಲಿಗೆ ಹಾಕಿ ಮಾಡುದು ಅಂತ ಹೇಳಿದ್ರಲ್ಲ? ಇನ್ನೂ ಎಷ್ಟು ಹುರಿದ ನಂತರ ಹಾಕೋದು ಹಾಲು. ಓಕೆ, ಇದು ಹುರಿಬೇಕು, ಮತ್ತೆ ಹಾಲು ಹಾಕೋದು. ಓಕೆ, ಅದೇ ನಾವು ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಹುರಿತಾ ಇದ್ದೀವಲ್ಲ? ಇದು ಸಣ್ಣ ಶಾವಿಗೆ, ಕೆಲವು ದಪ್ಪ ಇರ್ತದಲ್ಲ? ದಪ್ಪ ಇರುತ್ತೆ, ಹೌದು. ನಾನು ಅದೇ ನೋಡಿದೆ. ಅಂದರೆ ಹುರಿದಾಗ ಏನು ಸ್ವಲ್ಪ ನಾರ್ಮಲ್ ಆಗಿ ನಾವು ಪಾಯಸ ಮಾಡುವಾಗ ಸ್ವಲ್ಪ ದಪ್ಪದ್ದೇ ಹಾಕ್ತೇವೆ. ಆಲ್ಮೋಸ್ಟು ರೆಡಿಯಾ ಇದು? ಇದು ರೆಡಿ ಆಯಿತು. ಹಾಂ, ಈಗ ನೆಕ್ಸ್ಟು ಅದಕ್ಕೆ ಹಾಲು ಹಾಕುವ. ಹಾಲು. ಓಕೆ,
1 ಕಪ್ಪಿನಷ್ಟು ಹಾಲಲ್ಲ? ಒಂದು ಕಪ್ಪು ಬೇಡ, ಬೇಕಿದ್ರೆ ಹಾಕುವ. ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಆದರೆ ಆಗ್ಬೋದು ಅಂತ. ಪಾಯಸ ಅಂತ ಆಗಬಾರ್ದು, ಸುಕ್ಕನ್ನೇ ಆಗಬೇಕಲ್ಲ. ಈಗ ಸಕ್ಕರೆ ಹಾಕುವ. ಸಕ್ಕರೆ ಹಾಕ್ತಿದ್ದೀರಾ? ಓಕೆ. ಸಕ್ಕರೆ ಮತ್ತು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀರಾ? ಸಕ್ಕರೆ ಅದು ಕೂಡ ನೋಡಿಕೊಂಡು ಹಾಕೊಳ್ಳೋದಲ್ಲ? ಹೌದು, ಸಾಕು ಇಷ್ಟು, ಜಾಸ್ತಿ ಆಗ್ತದೆ. ಓಕೆ. ಸಕ್ಕರೆ ನೀರಾಗೋ ಕೂಡ ಸ್ವಲ್ಪ ಇದಾಗುತ್ತಲ್ಲ? ಹೌದು. ಆ್ಯಕ್ಚುಲಿ ಸಾವಿಗೆ ನೆನೆದಾಗ ಸ್ವಲ್ಪ ದೊಡ್ಡದಾಗುತ್ತಾ? ಇದು ಆಗೋದಿಲ್ಲ. ಆಗೋದಿಲ್ಲಲ್ಲ, ಇಷ್ಟೇ ಹೀಗೆ ಬರುತ್ತೆ. ಅದು ದಪ್ಪ ಸಾವಿಗೆ ಉಂಟಲ್ಲ, ಅದು ದೊಡ್ಡದಾಗ್ತದೆ. ದೊಡ್ಡದಾಗ್ತದೆ, ಹೌದು ಹೌದು. ಇವಾಗ ಸ್ವಲ್ಪ ಪಾಕಕ್ಕೆ ಬಂತಲ್ಲ? ಏಲಕ್ಕಿ ಪುಡಿ ಹಾಕುವ. ಏಲಕ್ಕಿ ಕೊಡಲ್ಲ? ಓಕೆ. ಏಲಕ್ಕಿನ ಆಲ್ರೆಡಿ ನೀವು ಗುದ್ದಿ ರೆಡಿ ಮಾಡಿಟ್ಟಿದ್ದೀರಾ? ಇದಕ್ಕೆ ಬಾದಾಮಿ ಹಾಕುವ. ಓಕೆ. ಇದನ್ನು ಇವಾಗ ನೀವು ಗುದ್ದಿದ್ದಲ್ಲ ಅದೇ ಥರ. ಪರಿಮಳ ಅಂತೂ ಗಮ್ ಅಂತ ಬರ್ತುಂಟಲ್ಲ, ಅದು ತುಪ್ಪದ ಮತ್ತು ಏನು ಹಾಲು ಸೇರಿದಾಗ ತುಪ್ಪ, ಏಲಕ್ಕಿ, ಟೋಟಲಿ ಗಮ್ ಮತ್ತು ಬರ್ತುಂಟು ಅಂತ ಹೇಳಿ. ಇದು ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ ಅದರಲ್ಲಿ ಫ್ರೈ ಮಾಡಬೇಕು ತುಪ್ಪದಲ್ಲಿ. ಹುರಿಬೇಕಾ? ಹೌದು. ಓಕೆ. ಹಾಗಾದರೆ ನಾನು ಈ ಕಡೆಯಲ್ಲಿ ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಹುರಿಯುವುದಾ? ಹೌದು. 1 ಸ್ಪೂನ್ ಸಾಕಲ್ಲ? ಸಾಕು. ಆಮೇಲೆ ಸ್ಪೂನಲ್ಲಿ ಸ್ವಲ್ಪ ತಿರುಗಿಸಿ ನಂತರ ಲಾಸ್ಟಿಗೆ ದ್ರಾಕ್ಷಿ ಹಾಕಿ. ಓಕೆ. ಈಗ ಆಫ್ ಮಾಡೋದಾ? ಸಾಕು. ಎಸ್, ಇದಂತೂ ರೆಡಿ. ಹಾಕೋದಾ? ಇದಕ್ಕೇನೆ ಹಾಕಿ. ಜಾಸ್ತಿ ನಾನು ಹಿಡ್ಕೊಂಡ್ರೆ ಈಗ ಸರಿ ಆಗ್ತಾಗಲ್ಲ. ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಹೌದು. ಸ್ವಲ್ಪ ಬೆಂದರೆ ಬೆಂದಿದೆ, ಸ್ವಲ್ಪ ಡ್ರೈ ಆಗಲಿ. ಆ್ಯಕ್ಚುಲಿ ಕಲರ್ ಇದೇ ಬರುತ್ತೆ ಅಂತಲ್ಲ ಅದು? ಕಲರ್ ಅದೇ ನಾರ್ಮಲಾಗಿ ಶಾವಿಗೆ ಬಿಳಿ ಕಲರ್ ಇರುತ್ತೆ, ಇದು ಸ್ವಲ್ಪ ಬ್ರೌನ್ ಟೈಪ್ ಬಂದಿದೆ. ಬ್ರೌನ್ ಕಲರ್. ಒಂಥರ ಕ್ಯಾರೆಟ್ ಹಲ್ವಾ ಥರ ಬಂದಿದೆ ನೋಡಿ. ಕ್ಯಾರೆಟ್ ಹಲ್ವಾ ಎಲ್ಲ ಹಾಗೆಲ್ಲ ಸ್ವಲ್ಪ ಸ್ವಲ್ಪ ತಿನ್ನಲಿಕ್ಕೆ, ಇದನ್ನು ಕೂಡ ಜಾಸ್ತಿ ತಿನ್ನಲಿಕ್ಕೆ ಆಗಲಿಕ್ಕಿಲ್ಲ. ಒಂದೊಂದು ಸ್ಪೂನ್ ಒಂದು ಇಡೀ ಮನೆಯವರು ತಿನ್ಬೋದು ಎಷ್ಟು ಮಾಡಿ. ಸ್ವಲ್ಪ ಹಾಲು ಹಾಕಿದರೆ ಜಾಸ್ತಿ ಆಗ್ತದೆ ಮಾಡಿದೆ ಪಾಯಸದಾಗಿ. ಆಯಿತು. ಈಗ ಓಕೆ, ರೆಡಿ ಅಲ್ಲ? ಆಫ್ ಮಾಡೋದಾ? ಆಫ್ ಮಾಡಿ. ಎಸ್. ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಈಗ ಸರ್ವ್ ಮಾಡೋದಲ್ಲ? ಬಿಸಿ ಬಿಸಿಯಾದಂತಹ ಶಾವಿಗೆ ಹಲ್ವಾ. ಓಕೆ. ಓಕೆ, ಬಿಸಿ ಬಿಸಿಯಾದ ಶಾವಿಗೆ ಹಲ್ವಾ ರೆಡಿಯಾಗಿದೆ. ರೆಡಿ ಅಲ್ಲ? ಟೇಸ್ಟ್ ನೋಡಿ. ಓಕೆ, ಶಾವಿಗೆ ಹಲ್ವಾ ಅಂತ ಇರ್ಬೋದಲ್ಲ, ಚೆನ್ನಾಗಿ ಬಂದಿದೆ. ನೋಡಲಿಕ್ಕೆ ಕೂಡ ಹಾಗೆ ಅಂದರೆ ಗೋಡಂಬಿ ದ್ರಾಕ್ಷಿ ಎಲ್ಲ ನೋಡುವಾಗಲೇ ತಿನ್ನು ಅಂತ ಅನಿಸ್ತುಂಟು. ಟೇಸ್ಟ್ ನೋಡೋಲ್ಲಾಗಿದ್ರೆ ಈಗ? ಟೇಸ್ಟ್ ನೋಡಿ. ಓಕೆ, ಜಯಂತ್ ಮ್ಯಾಮ್ ಸಾಕಾಗಿರುವಂತಹ ಶಾವಿಗೆ ಹಲ್ವಾ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಶಾವಿಗೆ ಹಲ್ವಾ ತಯಾರಿಸುವ ವಿಧಾನ: ಮೊದಲು 8 ರಿಂದ 10 ಬಾದಾಮಿಯನ್ನು ಹುರಿದು ಪುಡಿ ಮಾಡಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಶಾವಿಗೆಯನ್ನು ಹುರಿಯಿರಿ. ಆನಂತರ
ಅರ್ಧ ಕಪ್ ಹಾಲು, ರುಚಿಗೆ ಅನುಸಾರವಾಗಿ ಸಕ್ಕರೆ ಹಾಕಿ ಬೇಯಿಸಿ. ಮೇಲಿನಿಂದ ಏಲಕ್ಕಿ ಪುಡಿ, ಬಾದಾಮಿ ಚೂರುಗಳು, ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಹಾಕಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಶಾವಿಗೆ ಹಲ್ವಾ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಲಡ್ಡು ಮತ್ತು ಇನ್ನೊಂದು ಶಾವಿಗೆ ಹಲ್ವಾ ಅಲ್ಲ, ಯಾವ್ದು ನೋಡುವ ಟೇಸ್ಟ್ ಫಸ್ಟ್ಗೆ ಲಡ್ಡು ನೋಡುವಲ್ಲ. ಓಕೆ, ತಗೊಳ್ಳಿ, ನೀವು ಕೂಡ ತಗೊಳ್ಳಿ. ಚೆನ್ನಾಗಿದೆ, ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. ನಾರ್ಮಲಾಗಿ ನಾವು ಲಡ್ಡು ಅಂತ ಹೇಳಿದರೆ ಗೋಧಿ ಲಡ್ಡು ಈ ಥರ ಮಾಡ್ತೀವಿ, ಅಕ್ಕಿ ಲಡ್ಡು. ಓಕೆ, ಟೇಸ್ಟ್ ಅಂತೂ ಗಮ್ಮತ್ತಿದೆ. ಏನು ಅಲ್ಲಿ ಬಾದಾಮು ಎಲ್ಲ ಮಿಕ್ಸ್ ಆಗಿ ಕೂಡ ಹಾಗೆ ಬಾಯಿಗೆ ಸಿಕ್ಕಂತಲ್ಲ. ಸಂಜೆ ಹೊತ್ತಿಗೆಲ್ಲ ಇದೆಲ್ಲ ಸಿಕ್ಕಿದರೆ ಚಾದಟ ಈ ಮಳೆಗಳೆಲ್ಲ ಚೆನ್ನಾಗಿ ತಿನ್ಬೋದಲ್ಲ. ಓಕೆ, ಇನ್ನೊಂದು ಹಲ್ವಾ, ಇದಂತೂ ಗಮ್ಮತ್ತಾಗಿದೆ ಅಂತ ಕಾಣ್ತಂತ ತಗೊಳ್ಳಿ. ಬಿಸಿ ಬಿಸಿ ಅಂತ ನೋಡಿ, ಚೆನ್ನಾಗಿದೆಯಲ್ಲ, ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. ನಾರ್ಮಲಾಗಿ ನಾವು ಹಲ್ವಾ ಅಂತ ಅನ್ನುವಾಗ ಕ್ಯಾರೆಟ್ ಹಲ್ವಾ ಇದರಲ್ಲಿ ತಿಂತೇವೆ. ಶಾವಿಗೆದು ಈ ಥರ ಹಲ್ವಾ ಮಾಡಿದ್ದು ಟೇಸ್ಟು ಸೂಪರ್ ಆಗಿದೆ, ಚೆನ್ನಾಗಿ ಕೂಡ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? 2 ಡಿಶ್ ಕೂಡ ಮಾಡಿ ಖುಷಿ ಆದಲ್ಲ. ನಮಗೆ ಕೂಡ 2 ಸ್ವೀಟ್ ಕೂಡ ಚೆನ್ನಾಗಿದೆ, ಟೇಸ್ಟಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡಬೇಕು ನಿಮಗೆ. ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಜಯಂತ್ ಮ್ಯಾಮ್ ಸಾಗರ ಇರುವಂತಹ ಗೋಧಿ ಲಡ್ಡು ಮತ್ತು ಸ್ಪೆಷಲಾಗಿ ಶಾವಿಗೆ ಹಲ್ವಾ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965. ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.